ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ಅವ್ಯಾಹತವಾಗಿ ದೌರ್ಜನ್ಯ ನಡೀತಾ ಇದೆ, ಅದು ಇಡೀ ವಿಶ್ವದ ಎಲ್ಲ ಸಮುದಾಯದವರು ಇವತ್ತು ಖಂಡಿಸ್ತಾ ಇದ್ದಾರೆ. ಪ್ರತಿಯೊಂದು ಮಾಧ್ಯಮದಲ್ಲಿ, ಪ್ರತಿಯೊಂದು ದೇಶದಲ್ಲಿ, ಪ್ರಪಂಚದ ಎಲ್ಲ ಕಡೆ ಅದನ್ನ ತೀವ್ರವಾಗಿ ಖಂಡಿಸುವಂತಹ ಕೆಲಸ ನಡೀತಾ ಇದೆ. ಆದರೂ ಕೂಡ ಬಾಂಗ್ಲಾದೇಶದಲ್ಲಿ ಅತಿರೇಕವಾಗಿ ಇನ್ನೂ ಕೂಡ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಿರಂತರವಾಗಿ ನಡೀತಾನೆ ಇದೆ. ಏನು ವಿದ್ಯಾರ್ಥಿಗಳ ಆಂದೋಲನ ಅಂತ ಹೇಳುವ ಒಂದು ಹೆಸರಿನಲ್ಲಿ ದುಂಬಿಗಳು, ಗಲಾಟೆಗಳು ಶುರುವಾಗಿ ಅಲ್ಲಿನ ಸರ್ಕಾರವನ್ನ, ಅಲ್ಲಿ ಇದ್ದಂತಹ ಶೇಖ್ ಹಸೀನಾ ಸರ್ಕಾರವನ್ನ ಬದಲಾವಣೆ ಮಾಡಿ ಅವರನ್ನ ಪದಚ್ಯುತಿಗೊಳಿಸಿ ಅವರನ್ನು ದೇಶದಿಂದ ಓಡುವಂತ ಕೆಲಸವನ್ನು ಮಾಡಿ ಅಲ್ಲಿ ಏನು ಹೊಸ ಸರ್ಕಾರ, ಇಂಟರಿಮ್ ಗವರ್ಮೆಂಟ್ ಅಂತ ಏನು ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ, ಅದರ ಏನು ಕೃಪಾಪೋಷಿತ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಗೊತ್ತಿದೆ ಅದು. ಆ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಅತ್ಯಂತ ಶೋಚನೀಯವಾಗಿ ಹಿಂದೂಗಳ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳು ಕೇವಲ 3% ಅಂತ ನಾವು ಮಾಧ್ಯಮಗಳಲ್ಲಿ ಕೇಳ್ತೀವಿ, ಕೆಲವರು 8% ಅಂತ ಹೇಳ್ತಾರೆ ಕೆಲವು ಕಡೆ. ಅದು ಏನೇ ಇದ್ರೂ ಕೂಡ ಅತಿಯಾಗಿ ಒಂದು ದುರ್ಬಲವಾದ ಸಮಾಜ ಆಗಿತ್ತು ಹಿಂದೂ ಸಮಾಜ ಅಲ್ಲಿ. ಯಾಕಂದ್ರೆ ಮತಾಂತರ ನಡುವೆ ಅಲ್ಪಸಂಖ್ಯಾತರಾಗಿರೋದು ಅಂತ ಹೇಳಿದ್ರೆ ಅದು ಬಹಳ ಒಂದು ಕಷ್ಟದ ಕೆಲಸ ಅಂತ ಹೇಳೋದು. ಅಲ್ಲಿ ಅವರಿಗೆ ಸವಾಲುಗಳು ಬಹಳಷ್ಟಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈಗ ಅಲ್ಲಿ ನಡೀತಾ ಇರತಕ್ಕ ಒಂದು ಏನು ಸರ್ಕಾರ, ಹೊಸ ಸರ್ಕಾರ ಬಂದ ಮೇಲೆ ಹಿಂದೂಗಳ ವಿರುದ್ಧ ತಿರುಗಿ ಬಿದ್ದು ಎಲ್ಲರೂ ಕೂಡ ಅಲ್ಲಿನ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ದೇವಸ್ಥಾನಗಳನ್ನ ಧ್ವಂಸ ಮಾಡೋದು, ಆಮೇಲೆ ಹಿಂದೂಗಳ ಮೇಲೆ ಅತ್ಯಾಚಾರ, ಅನಾಚಾರಗಳನ್ನ ಮಾಡೋದು. ಇಸ್ಕಾನ್ ಅಂತ ಹೇಳುವ ಒಂದು ಸಂಸ್ಥೆ ನಾವೆಲ್ಲ ಕೇಳಿದ್ದೀವಿ, ಪ್ರಪಂಚದ 150 ದೇಶಗಳಲ್ಲಿ ಅದು ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಇಸ್ಕಾನ್. ಅಂತಹ ಒಂದು ಸಂಸ್ಥೆ ಜನ ಮನ್ನಣೆಯನ್ನು ಪಡೆದಿದೆ ಇಡೀ ವಿಶ್ವದಲ್ಲಿ. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯನ್ನು ಅವರು ಅವರದೇ ರೀತಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪ್ರಪಂಚದಲ್ಲಿ ವಿತರಿಸ್ತಾ ಇದ್ದಾರೆ ಸನಾತನ ಸಂಸ್ಕೃತಿಯನ್ನ. 1970ರ ದಶಕದಲ್ಲಿ ಏನು ಬಾಂಗ್ಲಾದೇಶ ವಿಮೋಚನೆ ಆಯಿತು, ಈಸ್ಟ್ ಪಾಕಿಸ್ತಾನ ಅಂತ ಏನಿತ್ತು ಅದನ್ನ, ಯಾಕಂದ್ರೆ ಅದು ಈಗ ನಮಗೆ ಗೋಚರ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು 2 ತಿಂಗಳಿಂದ ಈ ರೀತಿ ನಡೀತಾ ಇದ್ರು ಕೂಡ ಏನು ಹದ್ದೊಟ್ಟಿಗೆ ತಾರದೆ ಅವರನ್ನ ಫ್ರೀ ಆಗಿ ಬಿಟ್ಟುಬಿಟ್ಟಿದ್ದಾರೆ. ಆ ದಂಗೆಕೋರರನ್ನ ಎಲ್ಲ ಇದು ದಂಗೆ ಮಾಡಲಿಕ್ಕೆ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ ಅಲ್ಲಿನ ಸರ್ಕಾರ. ಮೊಹಮ್ಮದ್ ಯೂನಿಸ್ ಅಂತ ಹೇಳುವ ವ್ಯಕ್ತಿ ಈಗೇನು ಅಲ್ಲಿ ಇಂಟರಿಮ್ ಸರ್ಕಾರದ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಬೇರೆ ಬಂದಿದೆ ಅಂತೆ. ಒಬ್ಬ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಂತ ಒಬ್ಬ ವ್ಯಕ್ತಿ ಈ ರೀತಿ ನಡ್ಕೊಳ್ಳೋದಾದ್ರೆ, ಅವರ ನೊಬೆಲ್ ಪ್ರಶಸ್ತಿ ಬಂದಂತ ವ್ಯಕ್ತಿ ಅಧಿಕಾರ ಚುಕ್ಕಾಣಿ ಹಿಡಿದು ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ದಬ್ಬಾಳಿಕೆ, ಸಾರ್ವಜನಿಕರು, ನಮ್ದು ಕೇವಲ ಭಾರತಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಸಂಘಟನೆ ಅಲ್ಲ. ನಾವು ವಿಶ್ವದಲ್ಲಿರುವ ಎಲ್ಲ ಹಿಂದೂಗಳ ಸಮಸ್ಯೆಗಳನ್ನ ನಾವು ಏನು ಅದಕ್ಕೋಸ್ಕರ ನಾವು ಸ್ಪಂದಿಸುವಂತ ಸಂಘಟನೆ. ಆದ ಕಾರಣ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೋಸ್ಕರ ನಾವು ವಿಶ್ವ ಹಿಂದೂ ಪರಿಷತ್ ಸದಾ ಅವರ ಬೆಂಬಲಕ್ಕಿದ್ದೀವಿ. ಅವರ ಕಷ್ಟದ ಸಮಯದಲ್ಲಿ ಅವರ ಜೊತೆಗೆ ನಾವಿದ್ದೀವಿ. ಹಾಗೂ ಅವರಿಗೆ ತೊಂದರೆ ಕೊಡ್ತಾ ಇರುವಂತಹ, ಅವರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಅಲ್ಲಿನ ಮತಾಂತರ ಇಸ್ಲಾಂ ಮೂಲಭೂತವಾದಿಗಳನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಭಾರತ ಸರ್ಕಾರಕ್ಕೂ ಕೂಡ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ, ಯಾವೆಲ್ಲ ರೀತಿಯಲ್ಲಿ ಸಾಧ್ಯ ಇದೆಯೋ ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಒದಗಿಸುವಂತ ಕೆಲಸ ಮತ್ತು ಅವರಿಗೆ ಎಲ್ಲ ರೀತಿಯ ಏನು ಸಹಾಯ ಒದಗಿಸುವಂತ ಕೆಲಸವನ್ನ ಅಲ್ಲಿನ ಸರ್ಕಾರ ಮಾಡುವಂತೆ ಒತ್ತಡವನ್ನ ನಮ್ಮ ಸರ್ಕಾರ ಹೇರಬೇಕು ಅಂತ ಹೇಳುವ ಒಂದು ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತಿತರ ನಮ್ಮೆಲ್ಲ ಸಂಘಟನೆಗಳು ನಾವು ದೇಶಾದ್ಯಂತ ಇದರ ವಿರುದ್ಧ ಒಂದು ಆಂದೋಲನವನ್ನೇ ಮಾಡ್ತಾ ಇದ್ದೀವಿ, ಚಳವಳಿಯನ್ನು ಮಾಡ್ತಾ ಇದ್ದೀವಿ, ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಮಂಗಳೂರಿನಲ್ಲಿ ಕೂಡ ಹಿಂದೂ ಹಿತರಕ್ಷಣಾ ಸಮಿತಿ ಅಂತ ಹೇಳುವ ಒಂದು ಸಮಿತಿಯ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆಗೆ, ಅದು ನಾಡಿದ್ದು ಡಿಸೆಂಬರ್ 4ರಂದು ಬೆಳಗ್ಗೆ 10 ಗಂಟೆಗೆ ಜ್ಯೋತಿ ವೃತ್ತದಲ್ಲಿ ಪ್ರಾರಂಭ ಆಗಿ ಮಿನಿ ವಿಧಾನಸೌಧದವರೆಗೆ ನಾವು
ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುತ್ತಿದ್ದೀವಿ. ಜೊತೆಗೆ ಅಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇರ್ತದೆ ಮಂಗಳೂರು ಮಿನಿ ವಿಧಾನಸೌಧದ ಎದುರುಗಡೆ. ಅಲ್ಲಿಂದ ನಮ್ಮ ಒಂದು ಏನು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳನ್ನ, ಒಂದು ಅನಾಗರಿಕ ವಿದ್ಯಮಾನಗಳ ವಿರುದ್ಧ ನಾವು ನಮ್ಮ ಧ್ವನಿಯನ್ನು ಎತ್ತಲಿಕ್ಕಿದ್ದೇವೆ. ಅಲ್ಲಿ ಎಲ್ಲಾ ಹಿಂದೂಗಳಿಗೆ ಒಂದು ಧ್ವನಿಯಾಗಿ ನೇತೃತ್ವವನ್ನು ವಹಿಸಿದಂತಹ ಚಿನ್ಮಯ ಕೃಷ್ಣದಾಸ್, ಇಸ್ಕಾನ್ನ ಚಿನ್ಮಯ ಕೃಷ್ಣದಾಸ್ ಅವರನ್ನ ಕೂಡ ಬಂಧಿಸಿದ್ರು. ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಅವರ ಜೈಲಿಗೆ ಹೋಗಿ ಅವರನ್ನ ಮಾತಾಡಿಸ್ಲಿಕ್ಕೆ ಹೋದಂತಹ ಇನ್ನಿಬ್ಬರು ಇಸ್ಕಾನ್ ಸಂತರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದೆ ಅಲ್ಲಿನ ಸರ್ಕಾರ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಕೇವಲ ಒಬ್ಬ ಚಿನ್ಮಯ ಕೃಷ್ಣದಾಸ್ ಅವರ ಧ್ವನಿಯನ್ನ ಅಡಗಿಸಿ ಹಿಂದೂಗಳ ಧ್ವನಿಯನ್ನು ಅಡಗಿಸಬಹುದು ಅಂತ ಯುನಿಸ್ ಸರ್ಕಾರ ಏನಾದರೂ ತಿಳ್ಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಮಾಡ್ತೀವಿ. ಇಡೀ ವಿಶ್ವದ ಹಿಂದೂಗಳು ಬಾಂಗ್ಲಾದೇಶದ ಹಿಂದೂಗಳ ಜೊತೆಗಿದ್ದಾರೆ ಅಂತ ಹೇಳುವ ಮಾತನ್ನ ಪುನಃ ಪುತ್ತೂರು ಜಿಲ್ಲೆಯಿಂದ, ಅಂದ್ರೆ ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ, ಆಮೇಲೆ ಉಪ್ಪಿನಂಗಡಿ ಇರ್ಬೋದು, ಎಲ್ಲಾ ಭಾಗದಿಂದ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಮಂಗಳೂರಿಗೆ ಆಗಮಿಸಬೇಕು. ಆಗಮಿಸಿ ಇನ್ನೊಂದು ಕಳಕಳಿಯ ವಿನಂತಿ, ಈ ಸಂದರ್ಭದಲ್ಲಿ ನಾವು ಅದು ಕೇವಲ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ, ನಮ್ಮ ದೇಶದಲ್ಲಿ ಅಲ್ಲ, ನಮಗೇನು ಅಂತ ಹೇಳುವ ಒಂದು ಧೋರಣೆಯನ್ನ ಬಿಟ್ಟು ನಾವು ನಾಳೆ ಬಾಂಗ್ಲಾದೇಶದಾದಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬಾರದು ಅಂತ ಆಗಿದ್ರೆ ನಾವು ಇವತ್ತು ಹಿಂದೂಗಳು ಭಾರತದಲ್ಲೂ ಒಗ್ಗಟ್ಟಾಗಬೇಕು ಅಂತ ಹೇಳುವ ಒಂದು ಕರೆಯನ್ನ ಕೊಡ್ತಾ ಎಲ್ಲರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ನಾಡಿದ್ದು ಮಂಗಳೂರಿಗೆ 4ನೇ ತಾರೀಕು 10 ಗಂಟೆಗೆ ಮಂಗಳೂರಿನಲ್ಲಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ಇರುವಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ತಾರೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.